ಇವರು ಮಾತನಾಡ್ತಾ ಹೇಳ್ತಾರೆ ನಾ ಯಾವುದೇ ಕಾರಣಕ್ಕೂ ನಾವು ಕೇಂದ್ರ ಸರ್ಕಾರವನ್ನು ಬದಲಾಯಿಸದೆ ಬಿಡಲ್ಲ ಅಂತ ಹೇಳಿ. ಇವರ ಅಜೆಂಡಾಗಳು ಗೊತ್ತಾಯ್ತಲ್ಲ. ಇವರ ಅಜೆಂಡಾ ಇರುವಂತದ್ದು ಶಿಕ್ಷಣದಲ್ಲಿ ಪರಿಣಾಮಗಳಾಗಬೇಕು, ಶಿಕ್ಷಣ ವ್ಯವಸ್ಥೆ ಸುಧಾರಿಸಬೇಕು ಅಂತಲ್ಲ, ಬದಲಾಗಿ ಕೇಂದ್ರ ಸರ್ಕಾರವನ್ನು ಬದಲಾಯಿಸಬೇಕು. ಅಲ್ಲ, ನೀವು ಹೋರಾಟ ಮಾಡಿ ಯಾವ ಸರ್ಕಾರವನ್ನು ಬದಲಾಯಿಸೋದು ಕೂಡ ಹೋರಾಟದ ಮೂಲಕ ಮಾಡ್ತೀರಂತ ಹೇಳಿದ್ರೆ ಸ್ವಾಗತಾರ್ಹ. ಆದ್ರೆ ನಿಮ್ಮ ಇಂಟೆನ್ಷನ್ ಗಳನ್ನ ಆ ಪಾಪ ಅಮಾಯಕ ವಿದ್ಯಾರ್ಥಿಗಳ ತಲೆಯಲ್ಲಿ ದೇಶದ ವಿರೋಧವಾಗಿರುವಂತಹ ಭಾವನೆಗಳನ್ನ ಯಾವ ಉಮರ್ ಖಾಲಿದ್ ಯಾವ ನೀಟ್ ಅನ್ನುವಂಥದ್ದನ್ನ ಕೇಳಬೇಕು. ನೀಟ್ ನಲ್ಲಿ ಕೂತ್ಕೊಂಡು ಉಮರ್ ಖಾಲಿದನ್ನ ಬಿಡಿ ಅಂತ ಹೇಳಿ ಘೋಷಣೆಗಳನ್ನ ಹಾಕ್ತಾರೆ. ಆರ್ಟಿಕಲ್ 370 ಅನ್ನ ರದ್ದು ಮಾಡಿ ಅಂತ ಹೇಳಿ, ಆರ್ಟಿಕಲ್ 370 ಅನ್ನ ಮತ್ತೆ ತನ್ನಿ ಅಂತ ಹೇಳಿ ಘೋಷಣೆಗಳನ್ನ ಹಾಕ್ತಾರೆ. ನೀಟ್ಗೆ ಆರ್ಟಿಕಲ್ 370ಗೆ ಲಡಾಖ್ ನ ವಿಶೇಷ ಸ್ಥಾನಮಾನಕ್ಕೆ, ಸೀತೆಗೆ, ರಾಮನಿಗೆ, ಭಾರತ ಮಾತೆಗೆ ಎಲ್ಲಿಂದಲ್ಲಿ ಕನೆಕ್ಷನ್ ಅನ್ನುವಂಥದ್ದು ನಾವು ಕೇಳುವಂಥದ್ದು. ಹಾಗಾಗಿ ಕಪೋಲ ಕಲ್ಪಿತ ಯೋಚನೆಗಳನ್ನ ವಿದ್ಯಾರ್ಥಿಗಳ ತಲೆಯಲ್ಲಿ ಬಿತ್ತುವಂತ ಕೆಲಸವನ್ನ ನಕಲಿ ಹೋರಾಟಗಾರರು, ದೇಶ ವಿರೋಧಿಗಳು ಮಾಡ್ತಾ ಇದ್ದಾರೆ. ಇವತ್ತು ಹೋರಾಟವನ್ನ ನೋಡಿ, ಅಲ್ಲಿ 2 ಬಣ ಆಗಿದೆ. ಯಾವ ಇವರೆಲ್ಲರೂ ಸಿಜೆಪಿಯ ಹೋರಾಟವನ್ನ ಬೆಂಬಲಿಸಿಕೊಂಡು ಮಾತನಾಡ್ತಾ ಇದ್ದಾರೋ, ನಿನ್ನೆ ಕೇಜ್ರಿವಾಲ್ ನ ಪಕ್ಷದ ಮುಖಂಡಿ ಒಬ್ಳು ಟ್ವೀಟ್ ಮಾಡ್ತಾಳೆ, ರಾಹುಲ್ ಗಾಂಧಿ ಮತ್ತೆ ಮೋದಿ ಅವರು ಒಟ್ಟಿಗೆ ಕೊಲಾಬರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಆಗ ಇವರನ್ನ ಕೇಳಬೇಕು, ಯಾವ ಹೋರಾಟಕ್ಕೆ ನಿಮ್ ಬೆಂಬಲ ಅಂತ ಹೇಳಿ. ಅವರು ಮಾತಾಡ್ತಾರೆ ಸರ್, ಹೇಳಿ ಅನಿಸಿಕೆ. ಇದು ಇಂದಿನ ಸರ್ಕಾರದ ಏನು ವೈಫಲ್ಯತೆ ಇದೆ ಅದನ್ನ ಸ್ವತಃ ನಮ್ಮ ಮಿತ್ರರು, ಎಬಿವಿಪಿಯ ಮಿತ್ರರು ಅವರೇ ಹೇಳ್ಕೊತಾ ಇದ್ದಾರೆ. ವಿದೇಶಿ ಶಕ್ತಿಗಳು ಭಾರತ ದೇಶದಲ್ಲಿ ಇದ್ದು ಭಾರತದ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ 12 ವರ್ಷಗಳಿಂದ ಯಾರ ಸರ್ಕಾರ ಇರುವಂತಹದ್ದು ಈ ದೇಶದಲ್ಲಿ? ಗೃಹ ಸಚಿವರು ಯಾರು? ಅಮಿತ್ ಶಾ ಅಲ್ವೇ? ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ ಅಲ್ವೇ? ವಿದೇಶ ಮಂತ್ರಿ ಯಾರು? ಜಯಶಂಕರ್ ಅವರಲ್ವೇ? ಇವರೆಲ್ಲರೂ ಉಮರ್ ಖಾಲಿದ್ ಇರ್ಲಿ, ಅರುಂಧತಿ ರಾಯ್ ಇರ್ಲಿ, ಇಂತಹವರು ಎಲ್ಲರೂ ಆಂಟಿ ನ್ಯಾಷನಲ್ ಆಗಿದ್ದಿದ್ರೆ ಅವ್ರು ಯಾಕೆ ಹೊರಗಡೆ ಇದ್ದಾರೆ? ಅವರ ವಿರುದ್ಧ ನಿಮಗೆ ಏನ್ ಸಾಕ್ಷಿ ಇದೆ? ಅವರನ್ನು ಒಳಗಡೆ ಹಾಕಿದಂತ ಸಂದರ್ಭದಲ್ಲಿ ಸಂವಿಧಾನದ ಹತ್ಯೆ ಆಯ್ತು ಅಂತ ಹೇಳಿ ಹೋರಾಟಕ್ಕೆ ಬರುವಂತವ್ರು, ಈ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟಕ್ಕೆ ಇಳಿಯುವಂತವ್ರು ಇಂಥವ್ರೆ. ಈಗ ಉಮರ್ ಖಾಲಿದನ್ನು ಪ್ರೊಡ್ಯೂಸ್ ಮಾಡಿದಂತಹ 7 ವಿಡಿಯೋಗಳಲ್ಲಿ ಬಿಜೆಪಿ ಮತ್ತು RSS ನವರು 5 ವಿಡಿಯೋಗಳನ್ನ, ಡಾಕ್ಟರ್ಡ್ ವಿಡಿಯೋಗಳನ್ನ ಅಲ್ಲಿ ಪ್ರೆಸೆಂಟ್ ಮಾಡಿರುವಂತಹದ್ದು. ಅವರ ವಿರುದ್ಧ ಹಿಯರಿಂಗ್ ಮಾಡ್ಲಿಕ್ಕೆ ಅದೆಲ್ಲ ವಿಚಾರವನ್ನು ಬಿಟ್ಬಿಡಿ. ನಾನು ಹೇಳುವಂತಹದ್ದು ಅದೆಲ್ಲ ವಿಚಾರವನ್ನು ಬಿಟ್ಬಿಡಿ. ನಾನು ಹೇಳುವಂತಹದ್ದು ಇವತ್ತು ಇವರು ಹೇಳುವುದು ಅಲ್ಲಿ ದುಷ್ಟಶಕ್ತಿಗಳು, ಆಂಟಿ ನ್ಯಾಷನಲ್ಗಳೆಲ್ಲ ಬಂದಿದ್ದಾರಂತ. ಅದಕ್ಕಿಂತ ಮುಂಚೆ, ಇವರೆಲ್ಲ ಬರುವುದಕ್ಕಿಂತ ಮುಂಚೆ ಎಷ್ಟು ಶಾಂತಿಯುತವಾಗಿ ಕೇಳ್ತಾ ಇದ್ರಲ್ಲ. ನಿಮ್ಮ ಜವಾಬ್ದಾರಿ ಅಲ್ವಾ? ನೀವು ಸರ್ಕಾರದಲ್ಲಿ ಇರುವವರಲ್ವಾ? ನಿಮ್ಮ ಉತ್ತರದಾಯಿತ್ವ ಇಲ್ವಾ ನಿಮಗೆ ಒಂದು ಉತ್ತರ ನೀಡಲಿಕ್ಕೆ 20ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ತಾರೆ. ಪ್ರಧಾನಮಂತ್ರಿಗಳು, ಶಿಕ್ಷಣ ಸಚಿವರು ಒಂದು ಸಾಂತ್ವನ ಕೂಡ ಹೇಳುವುದಿಲ್ಲ. ಇದು ಯಾವ ರೀತಿಯ ಸರ್ವಾಧಿಕಾರಿ ಧೋರಣೆ ಇದು? ಸರ್ವಾಧಿಕಾರ ಇದು. ಭಾರತ ದೇಶದ ವಿದ್ಯಾರ್ಥಿಗಳ ಧ್ವನಿಯನ್ನ ದಮನಿಸತಕ್ಕಂತಹದ್ದು, ವಿದ್ಯಾರ್ಥಿ ಹೋರಾಟ ಮಾಡುವಂತಹವರಿಗೆ ಇಷ್ಟು ಕ್ರೂರವಾಗಿ ಥಳಿಸುವಂತಹದ್ದು, ಇದು ಸರ್ವಾಧಿಕಾರ ಅಲ್ವೇ? ಹಾಗಾದ್ರೆ ಸರ್, ಈಗ ಎಬಿವಿಪಿ ಎನ್ನುವಂಥದ್ದು ಸರ್ಕಾರದ ಪರವಾಗಿ ಇದೆ ಅಂತ ಹೇಳಿದ್ರೆ, ಹಾಗಾದ್ರೆ ವಿದ್ಯಾರ್ಥಿಗಳ ಪರವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎನ್ನುವಂಥದ್ದು ಯಾಕೆ? ಅಲ್ಲ, ಖಂಡಿತವಾಗ್ಲೂ ನಾವು ಸರ್ಕಾರದ ಪರವಾಗಿಲ್ಲ. ಯಾವಾಗ ನೀಟ್ ಪೇಪರ್ ಲೀಕ್ ಆಯ್ತೋ, ನಾವ್ ಯಾವ್ದೋ ಪಕ್ಷದ ಬೂಟ್ ಪಾಲಿಶ್ ಮಾಡುವಂತ ಸಂಘಟನೆಗಳಲ್ಲ. ಉತ್ತರ ಕೊಡ್ತೀವಿ ನಾವು ಬೇರೆ ಸಂಘಟನೆಗಳ ತರ ಪಕ್ಷದ ಬೂಟ್ ಪಾಲಿಶ್ ಮಾಡ್ತಾ ಇರುವಂತ ಸಂಘಟನೆಗಳಲ್ಲ. NTA ಕಚೇರಿಗೆ ಡೆಲ್ಲಿಯಲ್ಲಿ ಮುತ್ತಿಗೆ ಹಾಕಿರುವಂತದ್ದು ಎಬಿವಿಪಿ. ಇದೇ ಎಬಿವಿಪಿ ಮಾಡಿದೆ. ಬೆಂಗಳೂರನ್ನು ಸೇರಿಸಿಕೊಂಡಂತೆ ದೇಶದ ಸುಮಾರು 100ಕ್ಕೂ ಹೆಚ್ಚು ಕಡೆಗಳಲ್ಲಿ ಹೋರಾಟ ಆಗ್ತದೆ. ನಾವುಗಳು ಸರ್ಕಾರವನ್ನ ನೋಡಿ ಹೋರಾಟ ಮಾಡಿದಂತವರಲ್ಲ. ಆದ್ರೆ ನಾವು ಹೋರಾಟ ಮಾಡ್ತಾ ಇರುವಂತದ್ದು ಕನ್ಸ್ಟ್ರಕ್ಟಿವ್ ಆಗಿ, ಡಿಸ್ಟ್ರಕ್ಟಿವ್ ಆಗಿ ಅಲ್ಲ. ನಮ್ಮ ಅಪ್ರೋಚ್ ಇರುವಂತದ್ದು ವ್ಯವಸ್ಥೆ ಸರಿಯಾಗಬೇಕು ಅಂತ ಹೇಳಿ ಬದಲಾಗಿ ಯಾವುದೋ ಮಂತ್ರಿಯನ್ನ ರಿಸೈನ್ ಮಾಡಿಸಬೇಕು ಅಂತ ಹೇಳಿ. ಸರಿ, ಮಂತ್ರಿಯನ್ನ ರಿಸೈನ್ ಮಾಡಿಸುದಂತ ಆದ್ರೆ ಇದೇ ಸರ್ಕಾರ ಇದ್ದಂತ ಹಿಂದಿನ ಅವಧಿಯಲ್ಲಿ 3 ಬಾರಿ PUC ಲೀಕ್ ಆಯ್ತು, ಪೇಪರ್ಗಳು ಲೀಕ್ ಆಯ್ತು. ಎಷ್ಟು ಜನ ಮಂತ್ರಿಗಳನ್ನ ರಾಜೀನಾಮೆ ಕೊಟ್ಟು, 100 ಜನ ರೈತರ NTA ಯಾರ ಅಧೀನದಲ್ಲಿ ಬರುವುದು? NTA ಚೇರ್ಮನ್ ಅನ್ನ ಯಾರು ಅಲ್ಲಿ ಚೇರ್ಮನ್ ಅನ್ನ ಅಪಾಯಿಂಟ್ ಮಾಡುವಂತಹದ್ದು? ಶಿಕ್ಷಣ ಸಚಿವರಲ್ವಾ? ಅಲ್ಲಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡುವಂತಹದ್ದು ಯಾರು? ಶಿಕ್ಷಣ ಸಚಿವರು. ಶಿಕ್ಷಣ ಸಚಿವರು ಕೇವಲ NTA ಅನ್ನ ಮಾಡುವಂತದ್ದಲ್ಲ, ನೀವು NTA ಕಚೇರಿಗೆ ಮುತ್ತಿಗೆ ಹಾಕ್ತೀರಾ, NTA ಹತ್ರ ನೀವು ಪ್ರಶ್ನೆಯನ್ನ ಕೇಳ್ತೀರಾ, ನೀವು ಎಲ್ಲ NTA ಹತ್ರ ಹೋಗ್ತೀರಾ. ಹಾಗಾದ್ರೆ NTA ಅನ್ನ ನಡೆಸ್ಕೋತಾ ಇರುವಂತಹ ಯಾರು? ಶಿಕ್ಷಣ ಸಚಿವರು.
ಶಿಕ್ಷಣ ಸಚಿವರ ಅಧೀನದಲ್ಲಿ ಬರುವಂತಹದ್ದಲ್ಲ. ಶಿಕ್ಷಣ ಸಚಿವರಿಗೆ ನೀವು ಸರ್ಕಾರದ ಪರವಾಗಿ ಇಲ್ಲದಿದ್ರು ನೀವು ಶಿಕ್ಷಣ ಸಚಿವರಿಗೆ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ? ಮತ್ತು ಪ್ರಶ್ನೆ ಕೇಳ್ತಾ ಅವರಿಗೆ ಯಾಕೆ ನೀವು ಆಂಟಿ ನ್ಯಾಷನಲ್ ಅಂತ ಹೇಳ್ತಾ ಇದ್ದೀರಾ? ನೀವು ಎಂತ ಹೇಳ್ತಾ ಇರುವಂತಹ ಆಂಟಿ ನ್ಯಾಷನಲ್ಗಳು ಇವರೆಲ್ಲ ಮತ್ತೆ ಬಂದವರು. ಆದರೆ 2 ತಿಂಗಳಿಂದ ನೀವು ಸರ್ಕಾರಕ್ಕೆ ಹೋಗಿ ಯಾವ ನಿಮ್ಮ ಬೇಡಿಕೆಯನ್ನು ಇಟ್ಟಿದ್ದೀರಾ? ಈ ಸರ್ಕಾರದ ವೈಫಲ್ಯಗಳಿಗೆ ನೀವು ಹೇಗೆ ಸರ್ಕಾರಕ್ಕೆ ಮನಮುಟ್ಟಿಸ್ತಿದ್ದೀರಾ? ಆಟೋನಮಸ್ ಬಾಡಿ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಂಡರ್ ಅಲ್ಲಿ ಬಂದ್ರು ಕೂಡ ಅಪಾಯಿಂಟ್ಮೆಂಟ್ ನಲ್ಲಿ ಏನೋ ಹಸ್ತಕ್ಷೇಪಗಳು ಇರ್ತದೆ ಅನ್ನುವಂಥದ್ದನ್ನು ಬಿಟ್ರೆ ಕಂಪ್ಲೀಟ್ ಆಗಿ ಆಟೋನಮಸ್ ಬಾಡಿ. ಅಲ್ಲಿ ಸಮಸ್ಯೆಗಳಾಗಿದ್ರೆ ಅಲ್ಲ ಇವರು ಅಲ್ಲ ಒಂದು ವಿಚಾರಗಳು NTA ಬಗ್ಗೆ ಹೇಳಿದ್ರು, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋ ವಿಚಾರದಲ್ಲಿ ಚರ್ಚೆಗಳು. ನಾನು ಪ್ರಾರಂಭದಲ್ಲಿ ಅದರ ವಿಚಾರವನ್ನು ಹೇಳಿದೆ. ಒಂದು ಲ್ಯಾಬ್ಸ್ ಇದೆ, ನಾನು ನೇರವಾಗಿ ಹೇಳ್ತೇನೆ, 2 ವಿದ್ಯಾರ್ಥಿ ಸಂಘಟನೆಗಳು ನೀವು ಗಮನಿಸಬೇಕು. ಯಾವುದೇ ಒಂದು ಸಮಸ್ಯೆಗಳನ್ನು ಹೊರಗಿನವರು ಬಂದು ಹೇಳುವವರೆಗೆ ಸರ್ಕಾರದವರಿಗೆ ಗೊತ್ತಾಗುವುದಿಲ್ಲ ಅಂದರೆ ಅದೊಂದು ಲ್ಯಾಬ್ಸ್ ನಂಬರ್ 1. ಎರಡನೇದಾಗಿ ನೀವು ನೀಟ್ ಪರೀಕ್ಷೆಗೆ ಎಕ್ಸಾಮ್ಗೆ ಕೂತ್ಕೊಳ್ಳುವಾಗ CCTV ಇಡ್ತೀರಾ, ಕ್ಯಾಮರಾ ಇಡ್ತೀರಾ, ಮೊಬೈಲ್ ಒಳಗೊಂಡೋಗಿ ಹೇಳ್ತೀರಾ. ಆದರೆ NTA ಒಳಗೆ ಹೋದವನು ಪ್ರಶ್ನೆ ಪತ್ರಿಕೆ ಎತ್ತುಕೊಂಡು ಹೊರಗೆ ಬರ್ತಾನೆ ಅಂದರೆ ಅದೊಂದು ದೊಡ್ಡ ಸಿಸ್ಟಮ್ ಲ್ಯಾಬ್ಸ್. ಅದ್ರಲ್ಲಿ 2 ಮಾತಿಲ್ಲ. ಮೊನ್ನೆ ನೀವು ರಾಮ ಮಂದಿರದ ನಮ್ಮ ಅಯೋಧ್ಯೆ ಬಗ್ಗೆನೂ ನಾವು ಮಾತಾಡುವಾಗ ಯಾವುದೇ ಸೆಕ್ಯೂರಿಟಿ ಚೆಕ್ಕಿಲ್ಲ, ಒಳಗೆ ಹೋಗ್ತಾರೆ ಹೊರಗೆ ಬರ್ತಾರೆ ಅಂದರೆ ಅದು ಸರ್ಕಾರದ ಲ್ಯಾಬ್ಸೇ. ಟ್ರಸ್ಟಿನ ಬಗ್ಗೆ ಮಾತಾಡ್ಬೋದು. ಈಗ ಇಲ್ಲಿ ದೊಡ್ಡ ಲ್ಯಾಬ್ಸ್ ಅಂದರೆ ಅಲ್ಲ, ಅವನು ಒಳಗೆ ಹೋಗ್ತಾನಂತೆ, ಅವನು ಟ್ರಾನ್ಸ್ಲೇಷನ್ ಮಾಡ್ತಾನಂತೆ, ಕ್ವಶನ್ ಪೇಪರ್ ಯಾವುದು ಚೆಕಿಂಗ್ ಇಲ್ವಾ ಅಂತ. ಇಂಥ ಸಮಸ್ಯೆಗಳು, ಇಂಥ ಹಗರಣಗಳಿಗೆ ಅದರ ಕಾರಣ NTA ಜವಾಬ್ದಾರಿಗಳೇನು, ಸರ್ಕಾರದ ಉತ್ತರದಾಯಿತ್ವ ಏನು, ಇದು ಪ್ರಶ್ನೆ ಮೂಡುವುದು ಸಹಜ. ಎರಡನೇದಾಗಿ ಇವರಿಬ್ಬರ ಮಾತುಗಳಲ್ಲಿ ಕೇಳಿದೆ ನಾನು, ಹೋರಾಟಗಳು ಯಾವುದು ಇರಲಿ, ಸರ್ಕಾರ ಅದನ್ನು ವಿರೋಧಿಸ್ತಾ ಇದೆ ಎನ್ನುವಂಥದ್ದು ಅಥವಾ ಹತ್ತಿಕ್ತಾ ಇದೆ ಎನ್ನುವಂಥದ್ದು, ಬೇಸ್ ಏನು ಎನ್ನುವಂಥದ್ದು ಮುಖ್ಯ. ಇವರು ABVP ಅವರು ಹೋರಾಟ ಮಾಡಿದ್ದಾರೆ, ಒಪ್ಪಿಕೊಂಡಿದ್ದೇವೆ. NSU ಅವರು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಒಪ್ಪಿಕೊಂಡಿದ್ದೇವೆ. ಆದರೆ ಬೇಸ್ ಏನು, ಮುಖ್ಯವಾಗಿ ಏನು, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ABVP ಅವರು ಅಷ್ಟು ಸಕ್ಸಸ್ ಆಗಲಿಲ್ಲ. ಅವರ ಹೋರಾಟಗಳು ನಡೆದಿದೆ ಎನ್ನುವಂಥ ಸತ್ಯ, ಆದರೆ ಆಗಲಿಲ್ಲ. NSU ಅವರು ಈಗ ಇತ್ತೀಚೆಗೆ, ಆದರೆ ಸರ್ಕಾರ ಇಲ್ಲ ನೋಡಿ, ಅವರು ಇತ್ತೀಚೆಗೆ ಒಂದು ಮತ್ತೆ ಸೇರ್ಕೊಂಡಿದ್ದಾರೆ ನೋಡಿ. ಒಂದು ಪಾರ್ಟಿ ಕಾಕ್ರೋಚ್ ಜನತಾ ಪಾರ್ಟಿ CJP ಅಂತ ಏನಿಲ್ಲದ ಅಚಾನಕ್ ಆಗಿ ಇವರಿಗೆ ನಿಮಗೆ ಸಾಧಾರಣ 7.5 ಲಕ್ಷ ಮೆಂಬರ್ಸ್ ಇದ್ದಾರೆ ಅಂತ ಕರ್ನಾಟಕ ದೇಶದಲ್ಲಿ 70 ಲಕ್ಷ, ಸಾರಿ 70 ಲಕ್ಷ, 7 ಮಿಲಿಯನ್ ಹೇಳಿದ್ದು. ಒಂದು ವಿಷಯ ಹೇಳ್ತೇನೆ, ಕಂಟಿನ್ಯೂ ಮಾಡ್ತೇನೆ. 70 ಮಿಲಿಯನ್, ಇವರೊಂದು 50 ಲಕ್ಷ ಅಂದ್ರೆ 5 ಮಿಲಿಯನ್ ಇದ್ದಾರೆ ಅಂತ ನೀವು ಇದ್ದಾಗ ಅಚಾನಕ್ ಆಗಿ ಒಂದು ಯುವ ಶಕ್ತಿ ಸೃಷ್ಟಿ ಆಗ್ತದೆ ಅಂದ್ರೆ ನೀವೊಂದು 2 ಕೋಟಿ ಜನವನ್ನು 20 ಮಿಲಿಯನ್ ಜನಗಳನ್ನು ದೇಶದ್ರೋಹಿಗಳು ಅಂತ ಹೇಳಿಕೆ ಆಗೋದಿಲ್ಲ ಅಲ್ವಾ? ಆದ ಕಾರಣ ಈ ಸಂಘಟನೆಗಳು ನೀವು ಯೋಚನೆಯನ್ನು ಮಾಡಬೇಕಂದ್ರೆ ನೀವು ಹೋಗುವಂತ ದಾರಿ ಸರಿ ಇದೆಯೇ, ಅಥವಾ ನೀವು ಎಚ್ಚರಿಸುವಂತ ದಾರಿ ಸರಿ ಇದೆಯೇ, ಅಥವಾ ನೀವು ಯಾವುದೇ ಒಂದು ಪಕ್ಷ ಇದರದ್ದು ಎಫಿಲಿಯೇಟೆಡ್ ಆಗಿರ್ಬೇಕು. ನನ್ನ ಅನುಭವ ನೀವು ಹೇಳುದಾದ್ರು, ನಾನು ವಿದ್ಯಾರ್ಥಿ ನಾಯಕನಾಗಿದ್ದೆ, ಗೊತ್ತಿದೆ. ಹೌದು, ನಾನು ಯೂನಿವರ್ಸಿಟಿಯಲ್ಲಿ 91ರಲ್ಲಿ ವಿದ್ಯಾರ್ಥಿ ಆಲ್ಕೋಹಾಲ್ ಯೂನಿಯನ್ ಅಲ್ಲಿ ಇದ್ದೇನೆ. ಆವಾಗ ಹೇಳಿ ವಿದ್ಯಾರ್ಥಿ ಸಂಘಟನೆಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ತಾವು ಮಾದರಿ ಆಗಿದ್ದವರು ಅಂತ ಹೇಳಿದ್ರೆ ಈಗಿನ ಒಂದು ಯುವ ನಾಯಕ ಅಲ್ಲ, ಅವಾಗ ಏನಿತ್ತು ಅಂದ್ರೆ ಪಕ್ಷದ ಎಫಿಲಿಯೇಟೆಡ್ ನಾವು ಮತ್ತೆ ಈಗಿನ ಯಾವುದೇ ಪಕ್ಷಗಳ ಜೊತೆ ಅಂದ್ರೆ ಆ ಪಕ್ಷಗಳು ಅಂದ್ರೆ ಯಾವ ಸಂದರ್ಭದಲ್ಲಿ ABP ಅಷ್ಟು ಪವರ್ಫುಲ್ ಆಗಿರ್ಲಿಲ್ಲ. NSU ಆ ಯೂನಿವರ್ಸಿಟಿಗಳೇ ಅಷ್ಟು ಬರ್ತಾ ಇರಲಿಲ್ಲ. ವಿದ್ಯಾರ್ಥಿಗಳ ಹೋರಾಟನೇ ಅದು ಇಂಡಿಪೆಂಡೆಂಟ್ ಹೋರಾಟ. ಯಾವುದೇ ಪಕ್ಷದ ಜೊತೆಗೆ ಅಫಿಲಿಯೇಟೆಡ್ ಆಗಿರ್ಲಿಲ್ಲ. ನಾನೀಗ ವಿದ್ಯಾರ್ಥಿ ನಾಯಕನಾಗಿದ್ದೆ, ಮುಂದೆ ನನಗೆ MLA ಕಾರ್ಪೊರೇಟರ್ ಅದು ಆಗ್ತದೆ ಅಂತ ಬಯಕೆಗಳಿರ್ಲಿಲ್ಲ. ಅಂದಕೊಳ್ಳಿ ABP ಅವರು ಕೆಲಸ ಒಳ್ಳೇದು ಮಾಡ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. NSU ಅವರು ಮಾಡಿ ನಂದು ಒಂದು ಮನವಿ ಏನಪ್ಪಾ ಅಂದ್ರೆ, ನೀವು ಹೋಗುವ ರೂಟುಗಳು ಅಥವಾ ನೀವು ಮಾಡಿದಂತ ಕಾರ್ಯಗಳು ಎಲ್ಲೂ ಸುದ್ದಿ ಆಗ್ತಾ ಇಲ್ಲ. ಅದು ಯಾಕೆ ಅಂತ ಇಬ್ರು ಹೇಳಿದ್ರಲ್ಲ. ನಾನೊಂದು ವಿಷಯಕ್ಕೆ ಸ್ಪಷ್ಟತೆ ಕೊಡ್ತೇನೆ. ABVP ಇದನ್ನ ವಿದ್ಯಾರ್ಥಿಗಳಿಗೆ ತಲುಪುವಲ್ಲಿ ವಿಫಲವಾಗಿದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ, ನಾವು ಸಫಲ ಆಗಿದ್ದೇವೆ. ನಾವು ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಸ್ಪಂದನೆಯನ್ನು ಸರ್ಕಾರದಿಂದ ದೊರಕಿಸಿಕೊಟ್ಟಿದ್ದೇವೆ. CBI ಎನ್ಕ್ವೈರಿ ಮಾಡಿ ಅಂತ ಹೇಳಿದ್ವಿ, ಕಂಪ್ಯೂಟರೈಸ್ ತನ್ನಿ ಅಂತ ಹೇಳಿದ್ವಿ, ಮಾಡಿತ್ತು. ಆದ್ರೆ ನಮ್ಗಳಿಗೆ ಟೂಲ್ ಕಿಟ್ ಇಲ್ಲ, ನಮ್ಗಳಿಗೆ ವಿದೇಶದ ಹಣ ಇಲ್ಲ. ನಮ್ಮ ಹೋರಾಟವನ್ನ ಪ್ರಚಾರ ಮಾಡ್ಲಿಕ್ಕೆ ಯಾವ ವಿದೇಶಗಳು ಕೂಡ ನಾವು ಫಂಡಿಂಗ್ ಮಾಡಲ್ಲ. ಯಾಕಂದ್ರೆ ನಾವು ದೇಶಕ್ಕೋಸ್ಕರ ಧ್ವನಿ ಎತ್ತುವಂತವ್ರು, ನಾವು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತೇವೆ ಅಂತ ಹೇಳಿ ಹೊರಟಂತವ್ರಲ್ಲ. PM ಕೇರ್ ಫಂಡ್ ನಲ್ಲಿ ಮಾಡಿರುವಂತಹ ಹಗರಣ ಮತ್ತು ಎಲೆಕ್ಟ್ರಲ್ ಬಾಂಡ್ ನಲ್ಲಿ ಮಾಡಿರುವಂತಹ ಹಗರಣದ ಹಣವೇ ಇವರಿಗೆ ಸಾಕು. ಇವರಿಗೆ ಬೇರೆ ಯಾರು ಯಾವುದೇ ನಮಗೂ ಯಾವ ಪಕ್ಷಕ್ಕೂ ಅಫಿಲಿಯೇಷನ್ ಇಲ್ಲ. ಇನ್ನೊಂದು ವಿಷಯ ನಾನು ಹೇಳ್ತಿರಕ್ಕೆ ಸರ್, ಒಂದು ನಿಮಿಷ ಸರ್, ನಿಮ್ಮ ಉತ್ತರಕ್ಕೆ ಪೂರಕವಾಗಿ ನಾನು ಹೇಳುವಂಥದ್ದು, ಈಗ ABVP ಎನ್ನುವಂಥದ್ದು ಸದಾ ಒಂದು ರಾಷ್ಟ್ರದ ಹಿತದೃಷ್ಟಿಯಿಂದ ಕೆಲಸ ಮಾಡುವಂಥದ್ದು. ಖಂಡಿತ. ಹಾಗಿದ್ದಾಗ ಈ ಪ್ರತಿಭಟನೆಯಲ್ಲಿ ರಾಷ್ಟ್ರ ವಿರೋಧಿ ಶಕ್ತಿಗಳ ಕೈವಾಡ ಇದೆ ಅನ್ನುವಂಥದ್ದನ್ನ ನೀವು ಹೇಳುವಂಥದ್ದಂತ. ಹೌದು, ಖಂಡಿತವಾಗ್ಲೂ ಇದೆ. ಯಾವಾಗ ಉಮರ್ ಖಾಲಿದ್ ಯಾರು
ಭಾರತ್ ತೇರೆ ತುಕಡೆ ಹೋಂಗೆ ಇನ್ಶಾಲ್ಲಾ ಅಂತ ಘೋಷಣೆ ಕೂಗಿದವ. ಅರುಂಧತಿ ರಾಯ್ ಯಾರು? ಕಾಶ್ಮೀರ ಭಾರತದ ಭಾಗವೇ ಅಲ್ಲ ಅಂತ ಹೇಳಿದವಳು. ಸೀತೆ ರಾಮನ ಬಗ್ಗೆ ಅವಹೇಳನ ಮಾಡಿದಂತ ಪ್ರಕಾಶ್ ರಾಜ್ ಸೋನಾಕ್ಷಿ ಯಾರು? ಈ ರೀತಿಯಾದಂತ ಸಾವಿರಾರು ಮಂದಿ ಇದ್ದಾರೆ ಸರ್. ಆ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪರಿಷತ್ ಹೇಳ್ತಾ ಇರುವಂತದ್ದು, ನಮ್ಮ ಹೋರಾಟ ಯಶಸ್ವಿಯಾಗಿ ಸರ್ಕಾರಕ್ಕೆ ಏನ್ ಮಾಡ್ಬೇಕಿತ್ತು, ನಿಮ್ಗೆ ವ್ಯವಸ್ಥೆ ಬದಲಾಗಬೇಕು ಅಥವಾ ಸರ್ಕಾರ ಬದಲಾಗಬೇಕು ಅನ್ನುವಂತ ಹೇಳುದನ್ನ ವಿದ್ಯಾರ್ಥಿಗಳಲ್ಲಿ ಕೇಳಬೇಕು. ವ್ಯವಸ್ಥೆ ಬದಲಾಗಬೇಕಲ್ಲ. ಇವರೆಲ್ಲರನ್ನ ಇವರು ಆಂಟಿ ನ್ಯಾಷನಲ್ ಅದು ಇದೆಲ್ಲ ವಿದೌಟ್ ಎನಿ ಪ್ರೂಫ್ ಹೇಳ್ತಾ ಇದ್ದಾರೆ. ಇರ್ಲಿ, ವಿತ್ ದ ಪ್ರೂಫ್ ಹೇಳ್ತಾ ಇದ್ದಾರೆ. ಸಂದರ್ಭದಲ್ಲಿ ನಿಮ್ ರಕ್ತ ಕುದಿಯಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಭಾರತೀಯರು ದೇಶದ್ರೋಹಿಗಳಲ್ಲ? ನಾನು ಏನು ಹೇಳುವಂತಹದ್ದು, ಇವತ್ತು ಸರ್ಕಾರ ಯಾರ್ದಿರುವುದು? ಕಾನೂನು ಸರ್ಕಾರ ಇದ್ದದಕ್ಕೆ ಉಮರ್ ಖಾಲಿದನ್ನು ಒಳಗಾಕಿರುವಂತದ್ದು. ಬೇರೆ ಎಲ್ಲರೂ ಯಾಕೆ ಹೊರಗಡೆ ಇರುವಂತದ್ದು? ಅಲ್ಲ, ಬೇರೆ ಎಲ್ಲರನ್ನು ಮಾಡಿದಂತ ಸಂದರ್ಭದಲ್ಲಿ ಸಂವಿಧಾನದ್ದು ಮೂಲಭೂತ ಹಕ್ಕಿನ ಅಪಹರಣ ಆಗ್ತಾ ಇದೆ, ಕಗ್ಗೊಲೆ ಆಗ್ತಾ ಇದೆ ಅಂತ ಹೇಳಿ ಹೋರಾಟ ಮಾಡುವಂತವ್ರು ಯಾರು? ಹೋರಾಟ ಮಾಡುವಂತವ್ರು ಯಾರು? ನೀವು ಸಾಕ್ಷಿ ಇಲ್ಲದೆ ಮಾತನಾಡುವಂತವರು. ಸಾಕ್ಷಿ ಇದ್ದಿದ್ರೆ ನೋಡಿ, ದೇಶ ವಿರೋಧಿ ಕೃತ್ಯಕ್ಕೆ ಅಪರಾಧಕ್ಕೆ ಒಳಗಾಕಬೇಕು. ದೇಶ ವಿರೋಧಿ ಮಾನಸಿಕತೆ ಇದೆ ಅಲ್ಲಿ ಇಂಥದ್ದು, ಅದನ್ನ ಒಳಗಾಕಿಕ್ಕಾಗಲ್ಲ. ಈಗ ನಾವು ಮಾತಾಡ್ಲಿಕ್ಕೆ ಇನ್ನಷ್ಟು ವಿಷಯ ಇತ್ತು, ಇನ್ನಷ್ಟು ತುಂಬ ಚರ್ಚೆ ಮಾಡಲಿಕ್ಕೆ ಇನ್ನಷ್ಟು ಪ್ರಶ್ನೋತ್ತರ ಇತ್ತು, ಆದರೆ ಸಮಯ ಹೋದದ್ದು ಗೊತ್ತಾಗಲಿಲ್ಲ. ನೀವು ನಿಮ್ಮ ಅಭಿಪ್ರಾಯವನ್ನು, ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಕೊಟ್ಟಿದ್ದೀರಿ, ನಿಮ್ಮ ಅಭಿಪ್ರಾಯವನ್ನು ಮಂಡಿಸಿದ್ದೀರಿ. ಹಾಗಾಗಿ ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿರುವಂಥದ್ದು 1 ನಿಮಿಷದೊಳಗೆ ನೀವಿಬ್ಬರು ಕೂಡ ಒಂದು ಮೊದಲಿಗೆ ಸಲ ಸುಮಿತ್ ನೀವು ಹೇಳಿ. ನೋಡಿ, ನಾವು ಹೇಳುವಂಥದ್ದು ನೀಟ್ ಎಕ್ಸಾಮ್ನಲ್ಲಿ ಯಾವ ರೀತಿಯಾದಂಥ ಲೋಪದೋಷಗಳಾಗಿದೆ, ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಆ ಅನ್ಯಾಯಗಳು ಸರಿಯಾಗಬೇಕು, ಆ ಅನ್ಯಾಯಕ್ಕೆ ನ್ಯಾಯ ಸಿಗುವಂತ ಕೆಲಸಗಳಾಗಬೇಕು. ಆ ನ್ಯಾಯ ಸಿಗುವ ಜೊತೆಗೆ ಮುಂದಿನ ವರ್ಷದಿಂದ ವ್ಯವಸ್ಥೆ ಬದಲಾವಣೆ ಆಗಬೇಕು. ಯಾವುದೇ ಒಬ್ಬ ವಿದ್ಯಾರ್ಥಿಗೂ ಕೂಡ, ಎಲ್ಲ ವಿದ್ಯಾರ್ಥಿಯು ಅನ್ನ ಕಡೆಗಣನೆ ಮಾಡದೆ, ಯಾವ ವಿದ್ಯಾರ್ಥಿಯನ್ನು ಕೂಡ ಕಡೆಗಣನೆ ಮಾಡದೆ ಎಲ್ಲರನ್ನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಂಡು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸುವಂತ ಕೆಲಸಗಳಾಗಬೇಕು. ಆದ್ರೆ ನ್ಯಾಯದ ನೆಪದಲ್ಲಿ ದೇಶದಲ್ಲಿ ಅರಾಜಕತೆಯನ್ನ ಸೃಷ್ಟಿ ಮಾಡುವಂತದ್ದು, ದೇಶ ವಿರೋಧಿ ಮಾನಸಿಕತೆಯನ್ನ ವಿದ್ಯಾರ್ಥಿಗಳಲ್ಲಿ ಬಿತ್ತುವಂತದ್ದು, ಈ ರೀತಿಯಾದಂತ ಷಡ್ಯಂತರಕ್ಕೆ ಇವತ್ತು ವಿದ್ಯಾರ್ಥಿ ಸಮೂಹ ಬಲಿಯಾಗಬಾರದು. ವಿದ್ಯಾರ್ಥಿ ಸಮುದಾಯದ ಜೊತೆ ವಿದ್ಯಾರ್ಥಿ ಪರಿಸ್ಥಿತಿ ಯಾವತ್ತೂ ಇದೆ. ನಮ್ಮ ಹೋರಾಟ ಯಾವತ್ತಿದ್ರು ವ್ಯವಸ್ಥೆಯ ವಿರುದ್ಧ, ವ್ಯಕ್ತಿಯ ವಿರುದ್ಧ, ಬದಲಾಗಿ ಸರ್ಕಾರದ ವಿರುದ್ಧ ಅಥವಾ ಆ ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ. ಅದು ಯಾವುದೇ ರೀತಿಯಾದ ವ್ಯವಸ್ಥೆ ಆದ್ರೂ ಕೂಡ ಅದನ್ನು ಸರಿ ಮಾಡ್ಲಿಕ್ಕೆ ನಾವು. ಓಕೆ, ಅಬ್ದುಲ್ ಸರ್, ಈಗ ಕೊನೆಯದಲ್ಲಿ ಸರ್ ನಿಮ್ಮ ಒಂದು ಮುಂದಿನ ಹೆಜ್ಜೆ ಏನು ಅಥವಾ ಯಾವ ರೀತಿ ನೀವು ಮುಂದೆ ಹೋಗ್ತೀರಿ ಅನ್ನುವಂಥದ್ದು ಕೊನೆಯದ ಒಂದು ಚುಟುಕಾಗಿ. ಈಗಾಗಲೇ ನಾವು ನೋಡ್ತಾ ಇರುವಂತಹ ಭಾರತ ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ, ವಿವಿಧ ಕಡೆಗಳಲ್ಲಿ ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಎಲ್ಲಾ ಅವ್ಯವಸ್ಥೆಗಳ ಮೂಲಕ ಎಲ್ಲಾ ರೀತಿಯ ಪ್ರತಿಭಟನೆಗಳು ನಡೀತಾ ಇದೆ. ಇವತ್ತು ಈ ಇರುವಂತಹ ಸರ್ಕಾರ ಯಾವುದೇ ಜವಾಬ್ದಾರಿಯನ್ನ, ಉತ್ತರದಾಯಿತ್ವವನ್ನ ತೆಗೆಯಲಿಕ್ಕೆ ಇವರು ತಯಾರಿಲ್ಲ. ಇವರು ಭಯಪಟ್ಟಿದ್ದಾರೆ. ಇವರ ನಮ್ಮ ಯುವಕರಿಂದ, ವಿದ್ಯಾರ್ಥಿಗಳಿಂದ ಭಯಪಟ್ಟು ಇವರು ಮಾತನಾಡಲಿಕ್ಕೆ ಕೂಡ ಇವರಲ್ಲಿ ಧೈರ್ಯ ಇಲ್ಲ. ಈ ಪಾರ್ಲಿಮೆಂಟ್ ನಲ್ಲಿ ಇವರು ಅಡ್ಜರ್ನ್ಮೆಂಟ್ ಮೋಷನ್ ಹಾಕಿದಾಗ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಕೂಡ ಇವರ ಧೈರ್ಯ ಇಲ್ಲ. ಇವತ್ತು ನಾವು ನೋಡುವಂತಹದ್ದು ಸಂಪೂರ್ಣವಾಗಿ ಇವರ ಏನು ಸರ್ಕಾರ ಇದೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಸಂಪೂರ್ಣವಾಗಿ ವಿಫಲ ಆಗಿದೆ. ಅದಕ್ಕೆ ಜವಾಬ್ದಾರಿ ಯಾರು ಇಲ್ಲ. ಮುಂದಿನ ಹೆಜ್ಜೆ ಏನು ಸರ್? ಮುಂದಿನ ಹೆಜ್ಜೆ ನಮ್ದು ಏನಂದ್ರೆ, ಇನ್ನು ನಾವು ಇವತ್ತು ನಮ್ಮ ನಾಯಕರು ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ನಾವು ನಿರಂತರವಾಗಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ಇವರು ಈ ಅವ್ಯವಹಾರವನ್ನ ನಡೆಸಿದ್ದಕ್ಕಾಗಿ ಅವರು ರಾಜೀನಾಮೆ ನೀಡಬೇಕು. ಅದಾದ್ಮೇಲೆ ಏನು ಅಮಿತ್ ಶಾ ಮೊನ್ನೆ ಅವರ ಆದೇಶದ ಮೇರೆಗೆ ವಿದ್ಯಾರ್ಥಿಗಳ ಮೇಲೆ ಏಕಾಏಕಿಯಾಗಿ ದಾಳಿಯನ್ನ ನಡೆಸಿದ್ದಾರೆ. ಅವರು ಕೂಡ ಇದಕ್ಕೆ ರಾಜೀನಾಮೆ ನೀಡಬೇಕು ಮತ್ತು ಕ್ಷಮೆಯನ್ನ ಕೇಳಬೇಕು ಮತ್ತು ಸಂಪೂರ್ಣವಾಗಿ ಅವರು ಈ ವ್ಯವಸ್ಥೆಯಲ್ಲಿ ಸರ್ಕಾರವನ್ನ ನಡೆಸುವುದರಲ್ಲಿ ವಿಫಲ ಆಗಿರುವಂತಹ ನರೇಂದ್ರ ಮೋದಿ ಅವರು ಕೂಡ ರಾಜೀನಾಮೆಯನ್ನ ನೀಡಬೇಕು. ಓಕೆ, ಎಸ್, ಥ್ಯಾಂಕ್ ಯು ಸರ್. ಇಷ್ಟು ಹೊತ್ತು ಒಂದು ವಿಚಾರ, ಇದು ಒಂದು ಚಳುವಳಿ ಅಂದ್ರೆ ನೋಡಿ, ಚಳುವಳಿ ಶಾಂತವಾಗಿ ಮಾಡೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆ. ಈಗ ಇಬ್ರು ಹುಡುಗರಿದ್ದಾರೆ, ನಾನು ಹೌದೌದು ಮುಗಿಸುವ ಮೊದಲು ಇಬ್ರು ಹುಡುಗರೇ, ಅವರ ಹಂತವನ್ನು ದಾಟಿ ನಾವು ಮುಂದೆ ಬಂದು ಶಿಕ್ಷಣ ಎನ್ನುವುದು ಪ್ರಶ್ನಿಸಲಿಕ್ಕೆ ಕೊಡುವಂತಹದ್ದು. ನಿಮಗೆ ಇಬ್ಬರಿಗೂ ಅಥವಾ ನಮಗೆ ಯಾರು ಶಿಕ್ಷಣ ನಾವು ಯಾಕೆ ತಗೊಂಡಿದ್ದೇವೆ ಅಂದ್ರೆ ಪ್ರಶ್ನಿಸುವಂತಹದ್ದು. ಯು ಕ್ಯಾನ್ ಆಸ್ಕ್ ದ ಕ್ವೆಶ್ಚನ್. ನೀವು ಕ್ವೆಶ್ಚನ್ ಮಾಡಬಹುದು, ಪ್ರಶ್ನಿಸುವುದು ತಪ್ಪಲ್ಲ, ಚಳವಳಿ ಮಾಡುವುದು ತಪ್ಪಲ್ಲ, ಸಂವಿಧಾನದಲ್ಲಿದೆ. ಅದು ಶಾಂತಯುತವಾಗಬೇಕು. ಮತ್ತೆ ಇವರು ಹೇಳಿದ್ರು ಕರೆಕ್ಟ್ ಆಗಿರೋದು, ದೇಶದ ವಿರುದ್ಧವಾಗಿ ಮಾತನಾಡುವಂತಹದ್ದು ಅದು ತಪ್ಪೆ. ಅದು ತಪ್ಪೆ, ಅದರಲ್ಲಿ ಎರಡು ಮಾತಿಲ್ಲ. ದೇಶದ ವಿರುದ್ಧವಾಗಿ ಘೋಷಣೆ ಮಾಡುವಂಥದ್ದು. ಆದ್ರೆ ಅವರಲ್ಲಿ ಬಂದಾಗ ಅವರ ಹಿನ್ನೆಲೆ ಏನು ಅಂತ ಹುಡುಕುವುದು ಅದು ತಪ್ಪು ಅಂತ ನಾನು ಹೇಳ್ತೇನೆ. ಯಾವುದೇ ಹೋರಾಟದ ಆ ವ್ಯಕ್ತಿಯ ಹಿನ್ನೆಲೆ
ಹಿನ್ನೆಲೆಯನ್ನು ಹುಡುಕಬಾರದು, ಕಂಟೆಂಟ್ಸ್ ಅನ್ನು ಹುಡುಕಿ ಏನು ಕಂಟೆಂಟ್ಸ್ ಇದೆ, ಆ ವಿಷಯ ಏನು ಎನ್ನುವಂಥದ್ದು. ಶಿವಪ್ರಸಾದ್ ಬಂದಾಗ ಮಾತಾಡುವಾಗ ಶಿವಪ್ರಸಾದ್ನ ಹಿನ್ನೆಲೆ ಅದು ಎಲ್ಲ ಮಾತಾಡೋದು ಮುಖ್ಯ ಅಲ್ಲ, ಇವತ್ತೇನು ಮಾತಾಡ್ತೀರಿ ಅನ್ನೋದು ಮುಖ್ಯ. ಅದೇ ರೀತಿಯಲ್ಲಿ ಹೋದ್ರೆ ಬಹುಶಃ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅಂತ. ಯಾಕಂದ್ರೆ ಹಿನ್ನೆಲೆಯನ್ನು ನೋಡ್ಲಿಕ್ಕೆ ಹೋಗಬೇಡಿ, ಕಂಟೆಂಟ್ಸ್ ಏನು ನೋಡಿ, ಸಮಸ್ಯೆಗಳೇನಿತ್ತು. ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ದೇನೆ ಇಬ್ಬರಿಗೂ. NTA ಅಲ್ಲಿ ಕ್ವಶನ್ ಪೇಪರ್ ಹೇಗೆ ಅದು ಹೊರಗೆ ಹೋಗ್ತದೆ, ಅದರ ಪಾಡಿಗೆ ಹೇಗೆ ಹೋಗ್ತದೆ, ಅದರ ಬಗ್ಗೆ ನೀವು ಮುಖ್ಯವಾಗಿ ಮುಂದಿನ ವಿಚಾರಗಳು ನೀವಿಬ್ರು ಅದನ್ನ ಇದು ಪ್ರಕಾಶ್ ಸರ್, ಕೊನೆಯದಾಗಿ ಇಬ್ರು ವಿದ್ಯಾರ್ಥಿ ಯುವ ಸಂಘಟಕರು, ಸಂಘಶಕ್ತಿ ಅಂತ ಹೇಳ್ಬೋದು ನಾವು, ಇಬ್ರು ಇದ್ದಾರೆ. ಅವರ ಬಗ್ಗೆ ಮತ್ತು ಇಡೀ ಕಾರ್ಯಕ್ರಮದ ಬಗ್ಗೆ, ಇಂದಿನ ಒಂದು ಜನಧ್ವನಿ ನೇರ ಪ್ರಸಾರದ ಬಗ್ಗೆ ಒಂದಿಷ್ಟು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದರ ಬಗ್ಗೆ ಒಂದು ಕೊನೆಯದಾಗಿ ಒಂದೆರಡು ಮಾತುಗಳನ್ನು ಹೇಳಿ. ಅದೇ ಹೇಳುವಂಥದ್ದು ಅದೇ, ಯುವ ಶಕ್ತಿ ಒಳ್ಳೆಯ ವಿಚಾರಗಳನ್ನು ಮಂಡಿಸ್ತಾ ಇದ್ದಾರೆ, ಅವರದಾದ ವಿಷನ್ ಇದೆ. ಇಬ್ಬರ ಕಲ್ಪನೆಯು ಒಂದೇ, ಏನಂದ್ರೆ ABP ಅವರು ಹೇಳೋದು ಅದೇ ಒಳ್ಳೇದಾಗಬೇಕು ಅಂತ, NSC ಅವರು ಹೇಳೋದು ಒಳ್ಳೇದಾಗಬೇಕು ಅಂತ. ಆದ್ರೆ ವಿಭಿನ್ನವಾದ ಸಿದ್ಧಾಂತಗಳು ಇರಬಹುದು, ಅದು ಬೇರೆ ವಿಚಾರ. ಆದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಲ್ಲ. 20 ಜೀವಗಳು ಹೋಗಿದೆ ಅಂತ ಹೇಳ್ತಾರೆ, 20-30 ನನಗೆ ಗೊತ್ತಿಲ್ಲ. ಅವುಗಳಿಗೆ ಏನು ಪರಿಹಾರ ಹುಡುಕ್ತೀರಿ ಅನ್ನೋದನ್ನು ಮುಖ್ಯ. ಮುಂದೆ ಇಂತಹ ಪೇಪರ್ ಲೀಕೇಜ್ ಆಗಬಾರದು ಎನ್ನುವಂಥದ್ದು ಮುಖ್ಯ. ರಾಜೀನಾಮೆ ವಿಚಾರದಲ್ಲಿ ನಾನೇನು ಮಾತಾಡೋದಿಲ್ಲ, ಅದು ಅವರ ನೈತಿಕತೆಯ ಬಗ್ಗೆ ಇರಬಹುದು, ಅವರ ಸ್ವಂತಿಕೆಯ ಬಗ್ಗೆ ಇರಬಹುದು, ಅದು ಇಂಟರ್ನಲ್ ಇರುವಂತಹದ್ದು. ನಿಮ್ಮ ಇಬ್ಬರ ಪ್ರಮುಖವಾದ ಕರ್ತವ್ಯ ಏನು ಅಂದ್ರೆ, ಮುಂದೆ ಯಾವುದೇ ಪೇಪರ್ ಲೀಕ್ ಆಗದ ಹಾಗೆ, ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಆತ ಯಾವುದೇ ಬೆಂಬಲಿಗನಾಗಿರ್ಬೋದು, ಬೆಂಬಲ ಇಲ್ಲದಿರ್ಬೋದು, ಅವರ ಅನ್ಯಾಯ ಆಗದ ಹಾಗೆ ನೋಡುವಂತ ಜವಾಬ್ದಾರಿ ಮಾತ್ರ ನಿಮಗಿದೆ ಇಬ್ಬರಿಗೆ. ಎಸ್.